ಉದ್ಯಾನವನಗಳು ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಮನಸ್ಸಿಗೆ ಆಹ್ಲಾದ ನೀಡುತ್ತವೆ. ಸರ್ಕಾರವು ಗ್ರಾಮಕ್ಕೊಂದು ಉದ್ಯಾನವನ ಬೇಕೆಂದು ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಮೃತ ಗ್ರಾಮ ಪಂಚಾಯತ್ ಯೋಜನೆಯಲ್ಲಿ ಸೂಚಿಸಿದೆ. ಆ ಪ್ರಯುಕ್ತ ಬಂಟ್ವಾಳ ತಾಲೂಕಿನ ಸಂಗಬೆಟ್ಟು ಗ್ರಾಮ ಪಂಚಾಯತ್ ಬಳಿ ಸುಂದರ ಸಾರ್ವಜನಿಕ ಅಮೃತ ಉದ್ಯಾನವನ ನಿರ್ಮಾಣಗೊಂಡಿದೆ. ಗ್ರಾಮ ಪಂಚಾಯತಿಗೆ ಅಮೃತ ಗ್ರಾಮ ಪಂಚಾಯತ್ ಯೋಜನೆಯಡಿ 25 ಲಕ್ಷ ರೂಪಾಯಿ ಅನುದಾನ ನೀಡಲಾಗುತ್ತಿದ್ದು, ಸೂಚಿತ ವಿವಿಧ ಕಾಮಗಾರಿಗಳನ್ನು ನಡೆಸುವುದರೊಂದಿಗೆ ಸಾರ್ವಜನಿಕ ಉದ್ಯಾನವನ ನಿರ್ಮಾಣವನ್ನು ಸೂಚಿಸಲಾಗಿದೆ. ಸಂಗಬೆಟ್ಟು ಗ್ರಾಮ ಪಂಚಾಯತ್ನ ಕೇಂದ್ರ ಸ್ಥಾನ ಸಿದ್ದಗಟ್ಟೆಯಲ್ಲಿ ಗ್ರಾಮ ಪಂಚಾಯತ್ ಕಚೇರಿ ಬಳಿ ಕೇಂದ್ರ ಮೈದಾನವಿದ್ದು, ಅದರ ಪಕ್ಕ ಸಾರ್ವಜನಿಕ ಉದ್ಯಾನ ನಿರ್ಮಾಣಗೊಂಡಿದೆ. ಸಂಗಬೆಟ್ಟು ಗ್ರಾಮ ಪಂಚಾಯತಿ ಈ ಒಂದು ಗ್ರಾಮ ಪಂಚಾಯತಿ ಅಮೃತ ಗ್ರಾಮ ಪಂಚಾಯತಿಗೆ ಆಯ್ಕೆಯಾಗಿದೆ. ರಾಜ್ಯ ಸರ್ಕಾರದ ಯೋಜನೆ ಕೆಲವೊಂದು ನಮ್ಮ ಬಂಟ್ವಾಳ ತಾಲೂಕಿನಲ್ಲಿ ಕೆಲವೊಂದು ಗ್ರಾಮ ಪಂಚಾಯತಿ ಅಮೃತ ಗ್ರಾಮ ಪಂಚಾಯತಿಗೆ ಆಯ್ಕೆಯಾಗಿದೆ. ಸರ್ಕಾರದ ಒಂದು ನಿಯಮಗಳಿದೆ. ಅದರಲ್ಲಿ ಈ ಅಮೃತ ಗ್ರಾಮ ಪಂಚಾಯತಿ ಆಯ್ಕೆಯಾದ ಪಂಚಾಯತಿಗಳಲ್ಲಿ ಅದರಲ್ಲಿ ಇಂತಹ ಕೆಲಸ ಆಗಬೇಕಂತ ಉಂಟು. ಅದರಲ್ಲಿ ಒಂದು ಸಾರ್ವಜನಿಕ ಮೈದಾನ, ಕಾಂಪೌಂಡ್ ರಚನೆ, ಅದರೊಟ್ಟಿಗೆ